ಅಕ್ಕಾರ ನೀವ್ ಮಾಡಿದ ತಪ್ಪು ನೋಡ್ರಿ. ನಾನ್ ಗೊತ್ತಾಗಿ ಮಾಡಿಲ್ಲ ಅಲ್ವಾ, ನಾ ಗೊತ್ತಾಗಿಲ್ದೇನೆ ಮಾಡಿದ್ದು. ಅಲ್ರಿ ಅಕ್ಕಾರ, ನಿನ್ನೆ ಬೇರೆ ಶ್ರಾವಣ ಚಾಲು ಆಗೈತಿ, ನೀವು ನೋಡಿದ್ರೆ ಚಿಕನ್ ತಿಂದು ಬಿಟ್ಟಿರಲ್ರಿ. ಏನ್ ಮಾಡಕ್ಕಾಗುತ್ತೆ ಇದರಿಂದ? ನಾನು ಏನ್ ಮಾಡ್ಬೇಕು? ಅಲ್ರಿ ಅಕ್ಕಾರ, ನೀವೊಬ್ರು ಸೆಲೆಬ್ರಿಟಿ ಆಗಿ ಶ್ರಾವಣದಾಗ ಚಿಕನ್ ತಿನ್ನೋದು ತಪ್ಪಾಗತ್ರಿ. ಆಮೇಲೆ ತಪ್ಪಾಗುತ್ತೆ. ನೀವ್ ಈ ತರ ಒಂದು ಸೆಲೆಬ್ರಿಟಿ ಆಗಿ ನೀವ್ ಈ ತರ ಮಾಡಿದ್ರೆ ತಪ್ಪಾಯ್ತು ಅಂದಾಗ ನಾನ್ ಮಿಸ್ಟೇಕ್ ನ ರಿಯಲೈಸ್ ಮಾಡ್ತೀನಿ. ಅಲ್ರಿ ಅಕ್ಕ, ಇದು ನಿಮ್ ಪದ್ಧತಿನೇ ಅಲ್ಲ. ನೀವ್ ಹಿಂಗ ಮಾಡಿದಕ್ಕ ನಮ್ಮ ಮಾವ್ ಹೋಗಿ ನಿಮ್ ಮ್ಯಾಗ ಕೇಸ್ ಮಾಡ್ಯಾನ ನೋಡ್ರಿ. ನೀವಾಗ ಕೇಸ್ ಮಾಡ್ರಿ ಏನ್ ಮಾಡಕ್ಕಾಗುತ್ತೆ? ನೀವ್ರೇ ಶ್ರಾವಣ ಮುರ್ದಿರಿ, ನಿಮ್ ಮ್ಯಾಗ ನೋಡ್ರಿ ಕಂಪ್ಲೇಂಟ್ ಅಂತೂ ಮಾಡ್ಯಾರ ನೋಡ್ರಿಪ್ಪ. ನನಗೆ ಈ ತರ ಕಂಪ್ಲೇಂಟ್ ಆಗುತ್ತೆ ಅಂತ ನಾನ್ ಮಾಡ್ತಾ ಇರಲಿಲ್ಲ. ಏ ಯವ್ವ, ನಾವಲ್ಲೇ ಯವ್ವ. ಅಲ್ರಿ ಅಕ್ಕಾರ, ಏನಂತ ಮಾತಾಡ್ತೀರಿ? ನಿನ್ನೆ ಶ್ರಾವಣ ಸುಮಾರು ಇತ್ತ, ನಿನ್ನೆ ನೀವು ಚಿಕನ್ ತಿಂದ್ಬಿಟ್ರಿ, ನಿಮ್ಗೆ ಏನಾಗಿಲ್ಲ? ನನಗೂ ಕೂಡ ಟಾರ್ಚರ್ ಆಗ್ತಿದೆ, ಟು ಬಿ ಫ್ರಾಂಕ್. ಐ ಮೀನ್ ಈ ತರ ಕೇಸಸ್ ಎಲ್ಲ ನನಗೂ ಹಿಂಸೆ ಆಗ್ತಿದೆ. ಅಯ್ಯಪ್ಪೋ, ಆಗಿದ್ದಾಗ ಹೊತ್ಬಿಡ್ರಿ ಅಕ್ಕಾರ. ಚಂದು ಮಾಮ ಕೇಳಿದ ಅಂತ ಹೇಳ್ರಿ. Share chat.